ಪ್ರಿಪೇರಿಂಗ್ ಬಂತಲ್ಲ ಮಾತಾಜಿ. ಮೀಟಿಂಗ್ ಇಸ್ ಚೆಕ್ ಮಾಡಿ, ಇದು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ ಮಾತಾಜಿ. ಇನ್ನೊಂದು ಓಪನ್ ಮಾಡಿ ಬ್ರೌಸರ್. ಮಾತಾಜಿ ಪ್ರಭು ಹೇಳ್ತಾ ಇದ್ರು ಇವ್ರಿಗೆ ಶಿಲ್ಪಾ ಮಾತಾಜಿ ಇದಕ್ಕೆ ಹೋಗಿ ಮಾತಾಜಿ ಚೆಕ್ ಮಾಡಿ, ಇದು ಬಂದಿರತ್ತೆ ಸಬ್ಸ್ಕ್ರೈಬ್ ಲೈಬ್ರರಿ. ಹಾ ಅಲ್ಲಿದೆ ಅಲ್ಲ, ಕ್ಲಿಕ್ ಮಾಡಿ. ಮಾತಾಜಿ ಇದು ಬಂದಿರ್ಬೇಕಲ್ಲ. ಪರ್ಸನಲ್ ಮೀಟಿಂಗ್ ಇದೆ ಅಲ್ವಾ ಮಾತಾಜಿ? ನಿಮ್ದೇ ಅಲ್ವಾ ಇದು? ಹಾ ಬಂತು ನೋಡಿ, ಬರ್ತಾ ಇದೆ. ಓಕೆ, ಕರೆಕ್ಟ್ ಅಲ್ವಾ? ಹೇಳ್ತಾ ಇದ್ರು ಕ್ಲೋಸ್ ಮಾಡ್ಬಿಡಿ ಮಾತಾಜಿ, ಸ್ಟಾಪ್ ಮಾಡಿ ಮಾತಾಜಿ. ಅದನ್ನ ಡಿಲೀಟ್ ಮಾಡ್ಬಿಡಿ ಆಮೇಲೆ. ಪರ್ಸನಲ್ ಆಗಿ ಮಾತಾಡ್ತಾ ಇದೀವಿ, ಸರಿ ಇರಲ್ಲ. ಆಯ್ತು. ಶಿಲ್ಪ ಮಾತಾಜಿ, ಪ್ರಭು ಹೇಳ್ತಾ ಇದ್ರು ಲ್ಯಾಂಗ್ವೇಜ್ ವೈಸ್ ಮಾಡ್ಬೇಕಂತೆ ವಿಡಿಯೋಸ್ ಎಲ್ಲ. ಈಗ ಸಚಿದಾನಂದ ಪ್ರಭು ಸಪರೇಟ್ ಬರ್ತಾ ಇದೆ, ಶೋಭಾ ಮಾತಾಜಿ ಸಪರೇಟ್ ಬರ್ತಾ ಇದೆ. ಲ್ಯಾಂಗ್ವೇಜ್ ಹಾಕ್ಬಿಟ್ಟು ಅದರಲ್ಲಿ ಇಡ್ಬೇಕಂತೆ. ಈ ಇಂಗ್ಲಿಷು, ಕನ್ನಡ, ಹಿಂದಿ, ಲೈಕ್ ದಟ್. ನಿಮ್ಗೆ ಹೇಳ್ತಾ ಇರೋದು ನಾನು. ಈಗ ನೋಡಿದ್ರು ಆಗಿಲ್ಲ. ಸಚಿದಾನಂದ ಪ್ರಭು ಸಪರೇಟ್ ಬರ್ತಾ ಇದೆ, ಎಲ್ಲೋ ಬರ್ತಾ ಇದೆ, ಶೋಭಾ ಮಾತಾಜಿ ಎಲ್ಲೋ ಬರ್ತಾ ಇದೆ. ಸಿ ಫಸ್ಟ್ ಎಲ್ಲೋ ಶೋಭಾ ಮಾತಾಜಿ ಬರ್ತಾ ಇದೆ, ಅಂಡರ್ ಕನ್ನಡ ಬರ್ತಾ ಇಲ್ಲ, ಲ್ಯಾಂಗ್ವೇಜ್ ಬರ್ತಾ ಇಲ್ಲ. ಅದು ಡಿಲೀಟ್ ಮಾಡೋದು ಹೆಂಗ್ ಮಾತಾಜಿ? ಇದು ಮಾತಾಜಿ ಹೆಂಗ್ ಡಿಲೀಟ್ ಮಾಡ್ಬೇಕು? ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಆ 3 ಬಟನ್ಸ್ ಅಲ್ಲಿ ನೋಡಿದ್ರೆ ಇಲ್ಲ, ಆಡ್ ಕ್ಯೂ, ವಾಚ್ ಟು ಲೇಟ್ ಶಿಲ್ಪಾ ಮಾಡ್ಬಿಡ್ತಾರಾ? ಸರಿ, ಓಕೆ ಮಾತಾಜಿ ಒಂದ್ಸರಿ ಟೇಕ್ ಎ ಲುಕ್ ಅಟ್ ದಟ್. ಆರ್ಗನೈಸ್ಡ್ ಪ್ರಭು ಹೇಳ್ತಾ ಇದ್ರು ಸೆಟಪ್ ಮಾಡಿದೀನಿ ನಾನು, ಬರೀ ಅರೇಂಜ್ಮೆಂಟ್ ಮಾಡ್ಬೇಕಲ್ಲ ಶೆಫ್. ಹೌದಾ? ಎಲ್ಲ ಆಗಿದೆ. ಆಮೇಲೆ ಅದಕ್ಕೆ ಒಟ್ಟೆ ಬಿಟ್ಟಿಲ್ಲ, ಮಾಡಕ್ ಆಗಿಲ್ಲ. ಬಟ್ ಎಲ್ಲಾರ್ಗು ರೆಡಿ ಮಾಡಿದೀನಿ ನಾನು. ನೋಡಿಲ್ಲ ಪ್ರಭುಜಿ ಎಷ್ಟು. ಅದೇ ಫಸ್ಟ್ ಒಂದ್ ಏನೋ ನೋಡಿದ್ರಿ, ಇಂಗ್ಲಿಷ್ ಇಂದೇನೋ ರೋಹನ್ದು ಬೇರೆ ಕಡೆ ಇದೆ. ಹಾಗೆ ಇದು ಆಮೇಲೆ ಇನ್ನೊಬ್ರು ಐಶ್ವರ್ಯ ಮಾತಾಜಿ ಎಲ್ಲೋ ಕೆಳಗಡೆ ಇದೆ. ದೇ ಆರ್ ನಾಟ್ ಆರ್ಗನೈಸ್ಡ್ ಅಂಡರ್ ಒನ್. ಅದೇ ಬೇರೆ ಬರ್ಬೇಕು. ಪ್ರಭುಜಿ ನಿನ್ನೆ ಏನ್ ಹೇಳಿದ್ರು, ಫಸ್ಟ್ ಸೀನಿಯರಿಟಿ ಪ್ರಕಾರ ಶ್ರೀಧರ್ ಪ್ರಭು ಹಾಕಿ ಲ್ಯಾಂಗ್ವೇಜ್ ನೋಡಿ ಮಾತಾಜಿ ಅವ್ರು ಹೇಳೋದು ನೋಡಿ. ಫಸ್ಟ್ ಏನಂತಾರ